ಫಾದರ್ ಮುಲ್ಲರ್ ಹೋಮಿಯೋಪತಿ ವೈದ್ಯಕೀಯ ಮಹಾವಿದ್ಯಾಲಯ ಆಸ್ಪತ್ರೆ ಬೊಕ್ಕ ಕಾಲೇಜ್ದ ರಾಷ್ಟ್ರೀಯ ಸೇವಾ ಯೋಜನೆದ ಸಹಭಾಗಿತ್ವಡ್ ನವೆಂಬರ್ 13 ತಾರೀಕಿಗೆ ಮ್ಯಾರಥಾನ್ ಮುಲ್ಲರ್ ರನ್ ಆಟನೆ ಮಾಡ್ತಿದ್ದಾರೆ. ಈ ಬಗ್ಗೆ ಸುದ್ದಿಗೋಷ್ಠಿ ತೆರಿಪಾಯಿನ ಫಾದರ್ ಮುಲ್ಲರ್ ಹೋಮಿಯೋಪತಿ ವೈದ್ಯಕೀಯ ಮಹಾವಿದ್ಯಾಲಯ ಬೊಕ್ಕ ಆಸ್ಪತ್ರೆದ ಆಡಳಿತಾಧಿಕಾರಿ ವಂದನೀಯ ರೋಷನ್ ಕ್ರಾಸ್ತ ಫಾದರ್ ಮುಲ್ಲರ್ ಹೋಮಿಯೋಪತಿ ಆಸ್ಪತ್ರೆ ಬೇತೆ ಬೇತೆ ಆರೋಗ್ಯ ಶಿಬಿರ ಬೊಕ್ಕ ಜಾಗೃತಿ ಕಾರ್ಯಕ್ರಮ ನಡಪೊಂದು ಬತ್ತಿತ್ತದೆ. ಇಂದಕ್ಕೆ ಪೂರಕವಾದ ವಿಶ್ವ ಮುಲ್ಲರ್ ರನ್ ಮ್ಯಾರಥಾನ್ ಓಟನು ಆಟನೆ ಮಾಡ್ತದಂಡು. ಇಂದಿಟ್ಟು 5 ಕಿಲೋಮೀಟರ್ ರಡ್ಡು ವಿಭಾಗ ಇತ್ತದು. 5 ಕಿಲೋಮೀಟರ್ ಓಟ ಫಾದರ್ ಮುಲ್ಲರ್ ಹೋಮಿಯೋಪತಿ ಕ್ಯಾಂಪಸ್ ಇರ್ದು ಕಾಂಡೆ 7 ಕಾಲೆಕ್ ಶುರುವಾದ ಕುತ್ತಾರ್ ಮಾರ್ಗ ಆದ ಪಿರತಿರ್ಗದು ಫಾದರ್ ಮುಲ್ಲರ್ ಹೋಮಿಯೋಪತಿ ಕ್ಯಾಂಪಸ್ ಮುಗಿತಲಾಯರು ಉಂಡು. 15 ಕಿಲೋಮೀಟರ್ ಓಟ ಕಾಂಡೆ 6 ಗಂಟೆಗೆ ಫಾದರ್ ಮುಲ್ಲರ್ ಹೋಮಿಯೋಪತಿ ಕ್ಯಾಂಪಸ್ ಇರ್ದು ಶುರುವಾದ ಕುತ್ತಾರು ತೊಕ್ಕೋಟು ಬೀರಿ ಮಡ್ಯಾರ್ ಮಾರ್ಗ ಆದ ಕ್ಯಾಂಪಸ್ ಮುಗಿತಲಾಯರು ಉಂಡು ಪಣದು ರೋಷನ್ ಕ್ರಾಸ ತೆರಿಪಾಯರು. ಫಾದರ್ ಮುಲ್ಲರ್ ಹೋಮಿಯೋಪತಿಕ್ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಮತ್ತು ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆಯ ಸಹಭಾಗಿತ್ವದಲ್ಲಿ ವಿಶ್ವ ಮಧುಮೇಹ ದಿನದ ಅಂಗವಾಗಿ ದಿನಾಂಕ 13/11/2022 ಮ್ಯಾರಥಾನ್ ಮುಲ್ಲರ್ ರನ್ ಆಯೋಜಿಸಿದೆ. ಫಾದರ್ ಮುಲ್ಲರ್ ಚಾರಿಟೇಬಲ್ ಸಂಸ್ಥೆಗಳ ಘಟಕವಾಗಿರುವ ಫಾದರ್ ಮುಲ್ಲರ್ ಹೋಮಿಯೋಪತಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯು 1985ರಿಂದ ರೋಗಿಗಳಿಗೆ ಉತ್ತಮ ಹೋಮಿಯೋಪತಿಕ್ ಚಿಕಿತ್ಸೆಯನ್ನು ನೀಡುತ್ತಾ ಬಂದಿದೆ. ಆಸ್ಪತ್ರೆಯು ವಿವಿಧ ವಿಶೇಷತೆಗಳಲ್ಲಿ ಹೊರರೋಗಿ ವಿಭಾಗಗಳನ್ನು ಕಾರ್ಯನಿರ್ವಹಿಸುತ್ತಿದ್ದು 24x7 ಒಳರೋಗಿ ವಿಭಾಗ, ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ, ಸಮಾಲೋಚನೆ, ಫಿಸಿಯೋಥೆರಪಿ, ಎಕ್ಸ್ರೇ, ಪ್ರಯೋಗಾಲಯ ಇನ್ನಿತರ ಸೌಲಭ್ಯಗಳನ್ನು ಒದಗಿಸುತ್ತಾ ಬಂದಿದೆ. ಫಾದರ್ ಮುಲ್ಲರ್ ಹೋಮಿಯೋಪತಿ ಆಸ್ಪತ್ರೆಯು ವಿವಿಧ ಆರೋಗ್ಯ ಶಿಬಿರ, ಜಾಗೃತಿ ಕಾರ್ಯಕ್ರಮ ನಡೆಸುತ್ತಾ ಬಂದಿದ್ದು, ಇದಕ್ಕೆ ಪೂರಕವಾಗಿ ವಿಶ್ವ ಮಧುಮೇಹ ದಿನದ ಅಂಗವಾಗಿ ಮುಲ್ಲರ್ ರನ್ ಮ್ಯಾರಥಾನ್ ಓಟವನ್ನು ಆಯೋಜಿಸಿದೆ. ಇದರಲ್ಲಿ 5 ಕಿಲೋಮೀಟರ್ ಮತ್ತು 15 ಕಿಲೋಮೀಟರ್ಗಳ 2 ವಿಭಾಗವಿದ್ದು, 5 ಕಿಲೋಮೀಟರ್ ಓಟವು ಫಾದರ್ ಮುಲ್ಲರ್ ಹೋಮಿಯೋಪತಿ ಕ್ಯಾಂಪಸ್ನಿಂದ ಬೆಳಿಗ್ಗೆ 7:15ಕ್ಕೆ ಆರಂಭಗೊಂಡು ಕುತ್ತಾರ್ ಮಾರ್ಗವಾಗಿ ಹಿಂತಿರುಗಿ ಫಾದರ್ ಮುಲ್ಲರ್ ಹೋಮಿಯೋಪತಿ ಕ್ಯಾಂಪಸ್ನಲ್ಲಿ ಮುಕ್ತಾಯಗೊಳ್ಳುತ್ತದೆ. 15 ಕಿಲೋಮೀಟರ್ ಓಟವು ಬೆಳಿಗ್ಗೆ 6 ಗಂಟೆಗೆ ನಮ್ಮ ಈ ಕ್ಯಾಂಪಸ್ನಿಂದ ಆರಂಭಗೊಂಡು ಕುತ್ತಾರು, ತೊಕ್ಕೊಟ್ಟು, ಬೀರಿ, ಮಡ್ಯಾರ್ ಮಾರ್ಗವಾಗಿ ಪುನಃ ವಾಪಸ್ ಕ್ಯಾಂಪಸ್ಸಲ್ಲಿ ಮುಕ್ತಾಯಗೊಳ್ಳುವುದು. ಮಂಗಳೂರಿನ ಸಂಚಾರಿ ಸಹಾಯಕ ಪೊಲೀಸ್ ಆಯುಕ್ತರಾದ ಗೀತಾ ಕುಲಕರ್ಣಿಯವರು ಈ ಮ್ಯಾರಥಾನ್ ಅನ್ನು ಉದ್ಘಾಟಿಸಲಿರುವರು. ಫಾದರ್ ಮುಲ್ಲರ್ ಸೇವಾ ಸಂಸ್ಥೆಗಳ ನಿರ್ದೇಶಕರಾದ ವಂದನೀಯ ರಿಚರ್ಡ್ ಅಲೋಷಿಯಸ್ ಕೋಲರ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿರುವರು. ಈ ಮ್ಯಾರಥಾನ್ ರನ್ನಿಗೆ ಈಗಾಗಲೇ 800ಕ್ಕಿಂತ ಹೆಚ್ಚು ಮ್ಯಾರಥಾನ್ ಓಟಗಾರರು ನೋಂದಾಯಿಸಿಕೊಂಡಿದ್ದಾರೆ. ಈ 2 ವಿಭಾಗಗಳ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಸ್ಥಾನದ ವಿಜೇತರಿಗೆ ನಗದು ಬಹುಮಾನ, ಆರೋಗ್ಯ ತಪಾಸಣೆ ವೌಚರ್ ಮತ್ತು ಗಿಫ್ಟ್ ಹ್ಯಾಂಪರ್ಗಳನ್ನು ಒಳಗೊಂಡ ಒಟ್ಟು ಸುಮಾರು 1 ಲಕ್ಷ ರೂಪಾಯಿ ಮೌಲ್ಯದ ಬಹುಮಾನಗಳನ್ನು ನೀಡಲಾಗುವುದು. ಹಾಗೂ ಎಲ್ಲ ಮ್ಯಾರಥಾನ್ ಫಿನಿಷರ್ಗಳಿಗೆ ಭಾಗವಹಿಸಿಗಾಗಿ ಪ್ರಮಾಣ ಪತ್ರ ನೀಡಿ ಗೌರವಿಸಲಾಗುವುದು. ಕುಡ್ಲ ಸಂಚಾರಿ ವಿಭಾಗದ ಸಹಾಯಕ ಪೊಲೀಸ್ ಆಯುಕ್ತರು ಗೀತಾ ಕುಲಕರ್ಣಿ ಉದಿಪನ ಮಲ್ಪೆರೆಯಿತದ ಫಾದರ್ ಮುಲ್ಲರ್ ಸೇವಾ ಸಂಸ್ಥೆದ ನಿರ್ದೇಶಕರು ವಂದನೀಯ ರಿಚರ್ಡ್ ಎಲೋಷಿಯಸ್ ಕುವೆಲ್ಲೋ ಗುರ್ಕಾರ್ಮ್ ನಿರ್ವಹಿಸಿರಲಿರು. ಈ ಮ್ಯಾರಥಾನ್ ಪಾಲ್ಪಡೆಯರೆ ಇತನೆಂಗನೆ ಎನ್ವನುದಿರ್ದಲ ಹೆಚ್ಚ ಓಟಗಾರರು ಪುದರ್ನು ನೋಂದಾವಣೆ ಮಾಡಿದದು. 2 ವಿಭಾಗಲಿತ ವಿಜೇತರಿಗೆ ಪ್ರಥಮ, ದ್ವಿತೀಯ ಬೊಕ್ಕ ತೃತೀಯ ನಗದು ಇನಾಮು, ಆರೋಗ್ಯ ತಪಾಸಣೆ ಓಚರ್ ಬೊಕ್ಕ ಗಿಫ್ಟ್ ಹ್ಯಾಂಪರ್ ದೊಟ್ಟಿಗೆ ಸುಮಾರು 1 ಲಕ್ಷ ರೂಪಾಯಿ ಮೌಲ್ಯದ ಇನಾಬ್ಲೆನ್ ಕೊರ್ಪ ಮಾತಾ ಮ್ಯಾರಥಾನ್ ಫಿನಿಷರ್ಲಿಗೆ ಪ್ರಮಾಣ ಪತ್ರ ಕೊಡ್ದು ಗೌರವಿಸಾವ. ಮ್ಯಾರಥಾನ್ ಓಟದ ಒಟ್ಟಿಗೆ ವಿಶ್ವ ಮಧುಮೇಹ ದಿನದ ಅಂಗವಾದ ಫಾದರ್ ಮುಲ್ಲರ್ ಹೋಮಿಯೋಪತಿ ಆಸ್ಪತ್ರೆದ ಹೊರರೋಗಿ ವಿಭಾಗದ ಮಧುಮೇಹ ಬೊಕ್ಕ ಆಹಾರ ಪದ್ಧತಿದ ಬಗೆಟ್ ನವೆಂಬರ್ 14 ತಾರೀಕಿರ್ದು 19 ತಾರೀಕು ಮುಟ್ಟ ಕಾಂಡೆ 1 ಗಂಟೆರ್ದು ಬಯ್ಯ 4 ಗಂಟೆ ಮುಟ್ಟ ಒಂಜುವಾರದ ಆರೋಗ್ಯ ಶಿಬಿರ ಬೊಕ್ಕ ಮಾಹಿತಿ ಕಾರ್ಯಕ್ರಮ ನಡಪೆರ ಉಂಡು. ಶಿಬಿರಡ್ ಉಚಿತ ಶುಗರ್ ಪರೀಕ್ಷೆ, ಮಧುಮೇಹಗೆ ಸಂಬಂಧಿಸಾಯನ ಪರೀಕ್ಷೆಲೇನು 50% ರಿಯಾಯಿತಿ ದರಟ್ ಮಲ್ಪ ಪಂಡದ ರೋಷನ್ ಕ್ರಾಸ ತೆರಿಪಾಯರು. ಮ್ಯಾರಥಾನ್ ಓಟದ ಜೊತೆಗೆ ವಿಶ್ವ ಮಧುಮೇಹ ದಿನದ ಅಂಗವಾಗಿ ಫಾದರ್ ಮುಲ್ಲರ್ ಹೋಮಿಯೋಪತಿ ಆಸ್ಪತ್ರೆಯ ಹೊರರೋಗಿ ವಿಭಾಗದಲ್ಲಿ ಮಧುಮೇಹ ಮತ್ತು ಆಹಾರ ಪದ್ಧತಿಯ ಬಗ್ಗೆ ನವೆಂಬರ್ 14ರಿಂದ 19ರವರೆಗೆ ಬೆಳಗ್ಗೆ 9ರಿಂದ ಸಾಯಂಕಾಲ 4 ಗಂಟೆವರೆಗೆ 1 ವಾರದ ಆರೋಗ್ಯ ಶಿಬಿರ ಹಾಗೂ ಮಾಹಿತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಹಾಗೂ ಈ ಶಿಬಿರದಲ್ಲಿ ಉಚಿತ ಶುಗರ್ ಪರೀಕ್ಷೆ ಹಾಗೂ ಮಧುಮೇಹ ಸಂಬಂಧಿತ ಪರೀಕ್ಷೆಗಳನ್ನು 50% ರಿಯಾಯಿತಿ ದರದಲ್ಲಿ ಮಾಡಲಾಗುವುದು. ಇದೇ ಸಂದರ್ಭದಲ್ಲಿ ಮಕ್ಕಳ ದಿನಾಚರಣೆ ಪ್ರಯುಕ್ತ ಪೀಡಿಯಾಟ್ರಿಕ್ ಕ್ಯಾಂಪನ್ನು ಕೂಡ 14ರಿಂದ 19ರವರೆಗೆ ನಮ್ಮ ಹೊರರೋಗಿ ವಿಭಾಗದಲ್ಲಿ ಕೂಡ ಆಯೋಜಿಸಲಾಗಿದೆ.
ಸೊ ಈ ಕೆಲವು ಮಾಹಿತಿಗಳು 13ರಂದು ನಡೆಯುವ ಮುಲ್ಲರ್ ರನ್ ಬಗ್ಗೆ ನಿಮಗೆ ತಿಳಿಸಲಿಕ್ಕೆ ಸಂತೋಷ ಪಡ್ತೇನೆ. ಕಾರ್ಯಕ್ರಮ ಸಂಯೋಜಕರು ಡಾಕ್ಟರ್ ಸೂರಜ್ ಕೆವಿ ಈ ಬಗ್ಗೆ ಪೊಲಪ್ ಕೊರಿಯರ್. ಕ್ಯಾಟಗರಿಯಲ್ಲಿ ಸಹ ಈಗ ಮೇಲ್ ಮತ್ತು ಫಿಮೇಲ್ಸ್ ಅಲ್ಲಿ ಪ್ರೈಸಸ್ ಉಂಟು. ಸೊ ಫಸ್ಟ್ ಪ್ರೈಸ್ ಆ್ಯಕ್ಚುಲಿ 10,000, ಸೆಕೆಂಡ್ ಪ್ರೈಸ್ 7,000, ಥರ್ಡ್ ಪ್ರೈಸ್ ಆ್ಯಕ್ಚುಲಿ 5,000 ಫಾರ್ 15 kilometers. Same way in 5 kilometers it is first prize 5,000, second prize 3,000 and third prize it is 2,000. After that we have gift vouchers like Father Muller's comprehensive health checkup vouchers are there. That is for the 4th, 5th, 6th finishers again. Actually comprehensive health checkup the vouchers we are giving, and after that we have other vouchers like gift vouchers from other hotels, like other sponsors we have got. So that also will be, all together we will be having more than 1 lakh rupees worth prizes we are giving on that. ಸಹಾಯಕ ಆಡಳಿತಾಧಿಕಾರಿ ವಂದನೀಯ ಫಾದರ್ ರೋಹನ್ ಡಯಾಸ್, ಉಪ ಪ್ರಾಂಶುಪಾಲರು ಡಾಕ್ಟರ್ ES J ಪ್ರಭು ಕಿರಣ್, ಡಾಕ್ಟರ್ ವಿಲ್ಮಾ ಡಿಸೋಜಾ, ವೈದ್ಯಕೀಯ ಅಧೀಕ್ಷಕರು ಡಾಕ್ಟರ್ ಗಿರೀಶ್ ನಾವಡ, NSS ಸೇವಾ ಸಂಯೋಜಕರು ಡಾಕ್ಟರ್ ಧೀರಜ್ ಫೆರ್ನಾಂಡಿಸ್, ಮಾಧ್ಯಮ ಸಮಿತಿ ಸಂಯೋಜಕರು ಡಾಕ್ಟರ್ ಅನುಷಾ GS, ದೈಹಿಕ ಶಿಕ್ಷಣ ನಿರ್ದೇಶಕರು ಚೆನ್ನಕೇಶವ, ವೈದ್ಯಕೀಯ ವಿಭಾಗದ ಮುಖ್ಯಸ್ಥರು ಡಾಕ್ಟರ್ ಡಾಲ್ಫಿನ್ ಕ್ಯಾರೆಟ್ ಸುದ್ದಿಗೋಷ್ಠಿ ಇದ್ದಾರೆ.